Hi friends, welcome to Madhura Kannada Kalyana channel. In today's class, let's learn simple sentences which we use daily. Starting with Namaste. Namaste. You can also say Namaskara. Namaste or Namaskara. Are you fine? Are you fine? So, how to say that in Kannada? ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಆರ್ ಯು ಫೈನ್ ಚೆನ್ನಾಗಿದ್ದೀರಾ ಹೌ ಆರ್ ಯು ಹೇಗಿದ್ದೀರಾ ಹೌ ಮೀನ್ಸ್ ಹೇಗೆ ಹೌ ಆರ್ ಯು ಅಂದರೆ ಹೇಗಿದ್ದೀರಾ ವಿತ್ ರೆಸ್ಪೆಕ್ಟ್ ಹೇಗಿದ್ದೀರಾ ಯು ಕ್ಯಾನ್ ಆಲ್ಸೋ ಸೇ ಹೇಗಿದ್ದೀರಿ ಯಂಗರ್ ಪರ್ಸನ್ ದೆನ್ ಹೇಗಿದ್ಯಾ ಹೇಗಿದ್ಯಾ ವಿತ್ ರೆಸ್ಪೆಕ್ಟ್ ಹೇಗಿದ್ದೀರಿ go and come again. I'll go and come again. To say that, you can say ನಾನು ಹೋಗಿ ಬರ್ತೇನೆ ನಾನು ಹೋಗಿ ಬರುತ್ತೇನೆ. This is my fortune. This is my fortune. This ಅಂದರೆ ಇದು. This means ಇದು. ಇದು ನನ್ನ ಸೌಭಾಗ್ಯ. ಇದು ನನ್ನ ಸೌಭಾಗ್ಯ. Now, I am seeing you after a long time. We say no, I am seeing you after a long time. ಅದಕ್ಕೆ ನಿಮ್ಮನ್ನು ನೋಡಿ ತುಂಬ ದಿನವಾಯಿತು ನಿಮ್ಮನ್ನು ನೋಡಿ ನೋಡಿ ಮೀನ್ಸ್ ಸಿ ನಿಮ್ಮನ್ನು ನೋಡಿ ತುಂಬ ದಿನ ಆಯಿತು ಆಫ್ಟರ್ ಎ ಲಾಂಗ್ ಟೈಮ್ ತುಂಬ ದಿನ ಆಯಿತು ಐ ಹ್ಯಾಡ್ ಗಾನ್ ಔಟ್ ನಾನು ಹೊರಗೆ ಹೋಗಿದ್ದೆ ಪಾಸ್ಟ್ ಟೆನ್ಸ್ ಓಕೆನಾ ನಾನು ಹೊರಗೆ ಹೋಗಿದ್ದೆ ಹೊರಗೆ ಮೀನ್ಸ್ ಔಟ್ಸೈಡ್ ಸೊ ಐ ಹ್ಯಾಡ್ ಗಾನ್ ಔಟ್ ನಾನು ಹೊರಗೆ ಹೋಗಿದ್ದೆ. ವೆನ್ ಡಿಡ್ ಯು ಕಮ್ ಬ್ಯಾಕ್ ನೀವು ಯಾವಾಗ ಹಿಂದಿರುಗಿದಿರಿ ನೀವು ಯಾವಾಗ ಹಿಂದಿರುಗಿದಿರಿ ಹಿಂದಿರುಗಿ ಮೀನ್ಸ್ ಕಮ್ ಬ್ಯಾಕ್. ಐ ಕೇಮ್ ಬ್ಯಾಕ್ ಟುಡೇ ಮಾರ್ನಿಂಗ್ ನಾನು ಇವತ್ತು ಬೆಳಿಗ್ಗೆ ಬಂದದ್ದು ಬೆಳಿಗ್ಗೆ ಮೀನ್ಸ್ ಮಾರ್ನಿಂಗ್ ನಾನು ಇವತ್ತು ಬೆಳಿಗ್ಗೆ ಟುಡೇ ಮಾರ್ನಿಂಗ್ ನಾನು ಇವತ್ತು ಬೆಳಿಗ್ಗೆ ಬಂದದ್ದು. ವೆನ್ ಶುಡ್ ಐ ಗೋ ನಾನು ಯಾವಾಗ ಹೋಗಬೇಕು ನಾನು ಯಾವಾಗ ಹೋಗಬೇಕು. Meet me when you are free. Meet me when you are free. Free means ವಿರಾಮ ವಿರಾಮದಲ್ಲಿ ನನ್ನ ಭೇಟಿಯಾಗು ಅಥವಾ ವಿರಾಮದಲ್ಲಿ ಭೇಟಿಯಾಗೋಣ. ಲೆಟ್ ಅಸ್ ಮೀಟ್ ಡ್ಯೂರಿಂಗ್ ಫ್ರೀ ಟೈಮ್ ವಿರಾಮದಲ್ಲಿ ಭೇಟಿಯಾಗೋಣ. ಇದು ಭೇಟಿಯಾಗೋಣ ನೋಡೋಣ ಹೋಗೋಣ ಆಲ್ ದಿಸ್ ಲೆಟ್ಸ್ ಟುಗೆದರ್ ವೆನ್ ವಿ ಡೂ ಇಟ್ ಟುಗೆದರ್ ವಿ ಹ್ಯಾವ್ ಟು ಯೂಸ್ ದ್ಯಾಟ್ ಓಣ ಹೋಗೋಣ ಬರೋಣ ಮೀನ್ಸ್ ಲೆಟ್ಸ್ ಕಮ್ ಹೋಗೋಣ ಮೀನ್ಸ್ ಲೆಟ್ಸ್ ಗೋ ಭೇಟಿ ಆಗೋಣ ಮೀನ್ಸ್ ಲೆಟ್ಸ್ ಮೀಟ್. ಆರ್ ಯು ಹ್ಯಾಪಿ ಸೀಯಿಂಗ್ ಮೀ ನನ್ನ ನೋಡಿ ಖುಷಿ ಆಯಿತೆ ಅಥವಾ ನನ್ನ ನೋಡಿ ಸಂತೋಷವಾಯಿತೆ ನನ್ನನ್ನು ನೋಡಿ ಸಂತೋಷವಾಯಿತೆ. ನೋಡಿ ಅಂದರೆ ಸಿ ನೋಡಿ ಮೀನ್ಸ್ ಸಿ ನನ್ನನ್ನು ನೋಡಿ ಸಂತೋಷವಾಯಿತೆ ಸಂತೋಷ ಮೀನ್ಸ್ ಹ್ಯಾಪಿನೆಸ್ ಸಂತೋಷ ಆಯಿತೆ. ಆರ್ ಯು ಶ್ಯೂರ್ ಯು ಮಸ್ಟ್ ಗೋ ಆರ್ ಯು ಶ್ಯೂರ್ ಯು ಮಸ್ಟ್ ಗೋ ನೀವು ಹೋಗಲೇಬೇಕಾ ಆರ್ ಯು ಶ್ಯೂರ್ ಈಸ್ ಇಟ್ ಕಂಪಲ್ಸರಿ ಅನ್ನೋ ಅರ್ಥ ದಟ್ ಈಸ್ ದ ಮೀನಿಂಗ್. ಈಸ್ ಇಟ್ ಕಂಪಲ್ಸರಿ ಯು ಹ್ಯಾವ್ ಟು ಗೋ ಸೊ ವಿ ಸೇ ನೀವು ಹೋಗಲೇಬೇಕಾ. ಡು ಯು ಡ್ರಿಂಕ್ ಕಾಫಿ ಆರ್ ಟೀ ನೀವು ಕಾಫಿ ಅಥವಾ ಚಹಾ ಕುಡಿತೀರಾ ಕುಡಿ ಮೀನ್ಸ್ ಡ್ರಿಂಕ್ ಕುಡಿತೀರಾ ವಿತ್ ರೆಸ್ಪೆಕ್ಟ್ ನೀವು ಕಾಫಿ ಅಥವಾ ಚಹಾ ಕುಡಿತೀರಾ. ಸೊ ಫ್ರೆಂಡ್ಸ್ ದಿಸ್ ಮಚ್ ಈಸ್ ಎನಫ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಬಾಯ್.